ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೇನಿ ತಮ್ಮಲ್ಲ ಸುದ್ದಿಲು ರಾಜ್ಯಡು ವಾರ ಕಿರಿದ ಕರ್ಫ್ಯೂ ಪಿರದೆತ್ತಿನೆಡ್ದಾವ್ರ ಬೇರಸಾರದಕ್ಲೆಗ್ ಸಮಾಧಾನ ಕುಶಿತ ಸಂಗತಿ ಶನಿವಾರ ಏಪಲದಂಚ ತೋಜದು ಬತ್ತಿನ ಕುಡ್ಲ ನಗರ ಕುಡ್ಲದ ಖಾಸಗಿ ಆಸ್ಪತ್ರೆ ಒಂಜೆಟ್ಟು ವಿಟ್ಲದ ಪೊಂಜೋಬೊಕ್ಕ ಬಾಲೆ ತೀರ್ನ ಬಗೆಟ್ ಇಲ್ಲಲ್ದಕ್ಲಿನ ಏವ್ರ ಪೊಲೀಸು ದೂರು ಕುದ್ರೋಳಿಡು ಸೂಫಿಯಾ ಬೇಗಂ ಜೀವದೆತ್ತನ್ನ ಬಗೆಟ್ ಪೊಲೀಸ್ ತನಿಖೆ ಬಿಜೆಪಿಡ್ದು ಸಮಾಜ ಪುಡಪುನ ರಾಜಕೀಯ ಗುರುಕ್ಲೆಗ್ ಅಪಮಾನ ಆಯನೆಕ್ ಪೊರ್ಂಬಾಟ ಮಲ್ತೊಂದುಲ್ಲ ಸತ್ಯಜಿತ್ ಸುರತ್ಕಲ್ ಜನಾರ್ದನ ಪೂಜಾರ್ಲಿನ ದುಂಬುವಂತಾದ ಕಾಂಗ್ರೆಸ್ ರಾಜಕೀಯ ಹರಿಕೃಷ್ಣ ಬಂಟ್ವಾಳ ಕದ್ರದ ವರ್ಷಾದಿ ಜಾತ್ರೆ ಅಕೇರಿ ಶ್ರೀ ಮಂಜುನಾಥೇಶ್ವರ ದೇವರಿಗೆ ತೇರ್ಗಾಮಿ ನದನ ಕಂಕನಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಭಜನಾ ಸಂಕೀರ್ತನೆ ಉದಿಪನ ವಾರ್ತೆದ ವಿವರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶನಿವಾರ ಬೊಕ ಐತಾರದ ಕರ್ಫ್ಯೂ ದೆತ್ತುಪಾಡ್ದು ಆದೇಶ ಕೊರ್ನೆಡ್ದಾವ್ರ ಕರಾವಳಿ ಜಿಲ್ಲೆಯಲ್ಲಿನ ಜನಕ್ಲಿಗೆ ಭಾರಿ ಸಮಾಧಾನ ಆತನು ಆಂಡ ಐತೊಟ್ಟುಗೂ ಸರ್ಕಾರದ ಕೊರೋನಾ ಮಾರ್ಗಸೂಚಿದ ಪಾಲನೆ ಮಾತಿರ್ನಲ ಕರ್ತವ್ಯಲ ಆದುಂಡು ವಾರ ಅಕೇರಿದ ಕರ್ಫ್ಯೂ ದೆತ್ತುಪಾಡ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶುಕ್ರವಾರ ಮಹತ್ವದ ಆದೇಶ ಪಿದಾಡ್ಪಾಯಿ ನೀಡಿದಾವ್ರ ಕರಾವಳಿ ಜಿಲ್ಲೆಯಲ್ಲಿನ ಜನಕ್ಲಿಗ್ ಸಮಾಧಾನ ಆತನು ಆಂಡ ರಾತ್ರಿ ಕರ್ಫ್ಯೂ ದುಂಬರಿದನು ವಾರ ಅಕೀರಿದ ಕರ್ಫ್ಯೂ ವಾಣಿಜ್ಯ ನಗರ ಅಂದು ಗುರ್ತಮಲ್ತುನ್ನ ಕುಡ್ಲ ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲಿಗೂ ಮಲ್ಲಪೆಟ್ಟು ಪಾಡ್ದಿತ್ತಂಡು ವಾರದ ಅಕೀರಿಡೆ ಬೇರದಕ್ಲಿಗೂ ಎಡ್ಡೆ ಬೇರ ಹೊಂದಿತ್ತಂಡು ಶನಿವಾರ ಐತಾರ ಕರ್ಫ್ಯೂ ಘೋಷಣೆ ಆಯ್ನಿಡ್ದಾವ್ರ ಬೇರದಕ್ಕಲು ಕಂಗಾಲಾದಿತ್ತರು ಇತ್ತೆ ಕರ್ಫ್ಯೂ ಪಿರದೆತ್ತಿನಿಡ್ದಾವ್ರ ಬೇರದಕ್ಲಿನ ಮೋನಿಡು ತೆಲಿಕೆ ಮೂಡಾದಂಡು ಜಾತ್ರೆ ಕೋಲ ನೇಮ ಮದಿಮೆ ನಿಶ್ಚಯ ಐತಾರ ಹೆಚ್ಚಾದ ನಡತೊಂದಿತ್ತಂಡ ಆಟ ನಾಟಕಗೂ ಶನಿವಾರ ಜನ ಹೆಚ್ಚಾದ ಸೇರೊಂದಿದ್ದರು ಕರ್ಫ್ಯೂ ಇಂದಕ್ಕೆ ಮಾತಾ ಪೆಟ್ಟು ಪಾಡ್ದು ಇತ್ತೆ ಅವೆಡ್ದು ಬುಡುಗಡೆ ಆತಂಡು ಶನಿವಾರ ಕಾಂಡೆ ದುಂಬುದಂಚನೆ ಬೇರದಕ್ಲು ಉಲ್ಲಾಸ ಉಮೇದಿಡು ಅಂಗಡಿಲಿನ ಬಾಕಿಲ್ದೇ ಇದ್ದರು ಜವಳಿ ಉದ್ಯಮದಕ್ಲಿಗ್ಲ ಖುಷಿ ಆತಂಡು ಜವಳಿ ಉದ್ಯಮದ ನಾಯಕಿಯರು ಸಂತೋಷ್ ಕಾಮತ್ ಸಾಮಾಜಿಕ ಪೊರ್ಮಾಟ ಮಲ್ಪುನ ಎಂಜಿ ಹೆಗಡೆ ವಾರ ಅಕೀರಿದ ಕರ್ಫ್ಯೂ ಪಿರದಿತ್ತಿನೇನು ಎದ್ಕೊಂಡೆರು ರಾಜ್ಯ ಸರ್ಕಾರ ಬೇರದಕ್ಲಿಗೆ ಉಪದ್ರ ಕೊರಂದೆ ಬರ್ಪುನ ದಿನಕ್ಲೇಡು ಸಾಮಾಜಿಕ ಜವಾಬ್ದಾರಿ ವಹಿಸೊಂದು ಸರ್ಕಾರದ ಮಾತಾ ನಿಯಮಲಿನ ಪಾಲಿತೊಂದು ಅಂಗಡಿಲಿನ ನಡಪಾವುದೊಂದು ಅಕುಲು ಕೇನೊಂದೆರು ವೀಕೆಂಡ್ ಕರ್ಫ್ಯೂವನ್ನು ಹಿಂತೆಗೆದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಕೆಲ ಉದ್ಯಮಿಗಳ ಒಕ್ಕೂಟದ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆಯೂ ರಾಜ್ಯ ಸರ್ಕಾರವು ಯಾವಾಗಲೂ ಜನಪರವಾದಂತಹ ವ್ಯಾಪಾರಿ ಸ್ನೇಹಿ ವ್ಯಾಪಾರಿ ಪರವಾದಂತಹ ಒಂದು ನಿಯಮಗಳನ್ನು ರೂಪಿಸುವಾಗ ಜನರನ್ನು ವ್ಯಾಪಾರಿ ವರ್ಗಗಳನ್ನು ಸಣ್ಣ ಚಿಕ್ಕ ಪುಟ್ಟ ಮಧ್ಯಮ ವರ್ಗದ ವ್ಯಾಪಾರಿಗಳ ಹಿತದೃಷ್ಟಿಯನ್ನು ಮನಸ್ಸಲ್ಲಿಟ್ಟು ಕಾನೂನು ಕಾಯ್ದೆಗಳನ್ನು ಹೇರಬೇಕು. ಜನರಿಗೆ ತೊಂದರೆಯಾಗದಂತಹ ಜನರು ಸಹಕರಿಸುವಂತಹ ನೀತಿಗಳನ್ನು ರೂಪಿಸಿದರೆ ನಾವೆಲ್ಲರೂ ಉತ್ತಮವಾದ ಬದುಕನ್ನು ಸಮಾಜದಲ್ಲಿ ಸಾಗಿಸಬಹುದು ಎಂದು ನನ್ನ ಅಭಿಪ್ರಾಯ. ಕರ್ನಾಟಕ ಸರ್ಕಾರ ಅವೈಜ್ಞಾನಿಕವಾದಂಥ ಅನೈತಿಕವಾದಂಥ ಒಂದು ಕೊರೋನಾ ವೀಕೆಂಡ್ ಕರ್ಫ್ಯೂವನ್ನು ತೆಗೆದಿದೆ. ನಾವು ಈ ವೀಕೆಂಡ್ ಕರ್ಫ್ಯೂವನ್ನು ಯಾಕೆ ವಿರೋಧಿಸ್ತಾ ಇದ್ದೇವೆ ಅಂದರೆ, ನೋಡಿ, ಸೋಮವಾರದಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಉಂಟು. ಅತಿ ಹೆಚ್ಚು ಜನರು ಸೇರುವಂತಹ ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಉಂಟು. ಸೊ ಇಲ್ಲಿ ಶುಕ್ರವಾರದವರೆಗೆ ನಿರಂತರವಾಗಿ ನಡೀತದೆ. ಯಾವ ಚೈನ್ ಕಟ್ ಆಗುವ ಬದಲು ಚೈನ್ ಡೆವಲಪ್ ಆಗ್ತದೆ. ಚೈನ್ ಕಟ್ಟಾಗೋದಲ್ಲ, ಚೈನ್ ಕಟ್ಟುವುದು. ಕುಡ್ಲದ ಖಾಸಗಿ ಆಸ್ಪತ್ರೆ ಒಂಜೆಕ್ ಪೆದ್ದರೆ ಸೇರ್ನ ವಿಟ್ಲದ ಪೊಂಜೋ ಬೊಕ್ಕ ಬಾಲೆ ತೀರ್ನ ಕೇಸುಗೂ ಸಂಬಂಧಪಟ್ಟದು ಒಂದು ವೈದ್ಯರು ಗುಮನ ಕೊರಂದೆ ಗೋಸ್ವಾರಿ ಮಲ್ತಿ ನೀಡಿದವ್ರ ಇಂಚಾತನಂದು ಪೊಂಜೋನ ಇಲ್ಲಲ್ದಕ್ಕಲು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತೇರು. ಕುಡ್ಲದ ಖಾಸಗಿ ಆಸ್ಪತ್ರೆ ಒಂಜೆಕ್ ಪೆದ್ದರೆ ಸೇರ್ದಿನ ಪೊಂಜೋ ಬೊಕ್ಕ ಪೆದ್ದಿನ ಬಾಲೆ ತೀರ್ನ ಕೇಸುಗೂ ಸಂಬಂಧಪಟ್ಟಿನಂಚ ಒಂದು ವೈದ್ಯಾಧಿಕಾರಿಲು ಗುಮನ ಕೊರಂದೆ ಆಯ್ನ ಸಂಗತಿಯಿಂದ
ಪೊಂಜೋನ ಇಲ್ಲಲ್ದಕ್ಕಲು ದೂರ್ದೇರು ಜೀವಕಳೆವನ್ನ ಪೊಂಜೋನ ಕಂಡನಿ ಗಣೇಶ್ ಪನ್ಪುನಾರ್ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತೇರು ವಿಟ್ಲದ 33 ವರ್ಷದ ಪ್ರಾಯದ ಸವಿತಾ ಪನ್ಪುನಾರ್ ರಡ್ಡನೇ ಸರ್ತಿ ಬಂಜನಾರ ಆದಿತ್ತದು ಪೆದ್ದಾಯರೆ ಕುಡ್ಲದ ಆಸ್ಪತ್ರೆಗೆ ಲೆತ್ತೊಂದು ಬೈದೇರು ಅರೆನು ಆಸ್ಪತ್ರೆಗೆ ಸೇರ್ಸಾದು ವೈದ್ಯರು ಬಾಲೆ ಬಂಜುಡೆ ತೀರ್ದನೆಂದು ಪಂಡದಿತ್ತೇರು ಆತೆಯತ್ತು ಬಾಲೆನು ದೆತ್ತದು ಅಪ್ಪನ ಜೀವ ಒರಿಪಾವಂದು ಪಾತೆರ ಕೊಡ್ದಿತ್ತೇರು ಅಂಡ ಬಯ್ಯಗು ಸವಿತಾ ತೀರ್ದೆರಂದು ಎಂಕ್ಲೆಗೆ ತೆರಿಪಾದೆರು ಸವಿತಾ ತೀರ್ಯರೆ ವೈದ್ಯರು ಸರಿಯಾದ ಗುಮನ ಕೊರಂದಿನವೇ ಕಾರಣ ಅಂದು ಪೊಂಜೋನ ಕಂಡನಿ ಗಣೇಶ್ ಅಣ್ಣೆ ಬೊಕ್ಕ ಮೈತಿದಿ ದೂರ್ದೇರು ಎಂಕೊಂಜಿ ನ್ಯಾಯೋಡು ಎಂಕ್ ದಾಯತನ ಇಕೊಂಜಿ ಕಾರಣ ಕೊರೋಡು ಅಕ್ಲು ದಾಯತನ ಇಂಚಿನ ಈ ಸೈಡ್ ದಾಯತನ ನೋಲ್ತಿರಂದು ಐಕೋಡ ಅದೇ ಈತ ಎಂಗ್ಲು ಪೊನೆಪ್ಪ ಮಾತೆಲ್ಲ ಸೇರ್ದು ಮೂಲ ಎಂಗ್ಲು ಒಂಜಿ ದಾಯತನ ಒಂಜಿ ಪಂಡದು ದಾಯತನ ಮಲ್ಪ ಇಂಚನೆ ಒಂಜಿ ಏರ ಬತ್ತನಕ್ಲು ಇಂಚನೆ ಪ್ರೆಗ್ನೆಂಟ್ಗಳು ಬತ್ತೇರ ನಾನು ಇಂಚನೆ ಬೇಕಲು ಲಗಡೆ ತೆತ್ತೇರ ನಂಡ ನೆಕ್ ಒಂಜಿ ಕೇನು ನಕ್ಲಿ ಜೇರ ಒಂಜಿ ಆಸ್ಪತ್ರೆ ಈತ ಮಲ್ಲ ಆಸ್ಪತ್ರೆಗೆ ಒಂಜಿ ಮರ್ಯಾದಿಜ್ಜ ಮರ್ಯಾದೆ ಇತ್ತು ನಡೆದತಿ ಈ ಆಸ್ಪತ್ರೆ ಬರ್ಪುಣ ಮಾತೆರ್ಲ BP ಇತ್ತಂಡೆ BP ಜ್ವರ ಅನ್ನದ ಪಂಡದು ಎಂಗ್ಲು ಕುಡ್ಲ ಮುಲ್ಪ ಪಾದರ್ ಮೂಲ ಆಸ್ಪತ್ರೆ ಕೊಣದು ಅತ್ತ ಅಲ್ಲಿನ ಹುಷಾರಿತ್ತಲ್ಲ ಬಣ್ಣಗ ಅಗ್ಲು ಎಂಕ್ಲು ಆಪರೇಷನ್ ಮಾಡ್ದದು ಬಾಲೆ ಪೋತನದು ಪಂಡೇರು ಯಾಕೆ ಎಂಕ್ಲು ಬಾಲೆನ ಆಪರೇಷನ್ ಅಂದದ್ದು ಎಪ್ಲೆಂದು ಪಣ್ಣಗ ಅಗ್ಲು ಬೋಡ್ಚಿನಿಗ್ಲಿ ಎಂಗ್ಲು ನಾರ್ಮಲ್ ಡೆಲಿವರಿ ಮಂತದ್ದು ಅಲ್ಲಿನ ಸೇಪಾದು ಕೊರ್ಪಾದು ಮಧ್ಯಾಹ್ನ ಮುಟ್ಟಲ್ಲ ಪಂಡೇರು ಬುಕ್ಕಲ್ಲ ಕೇಂಡೆ ಎಂಕ್ಲು ಅಲ್ಲಿಗೆ ದಾಲ ಜೀವಗೂ ದಾಲ ಬರಂದಾತ ಅಂದ ಪಂಡ ದಾಲ ಆಪುಜಿ ನಿಗ್ಲಿಗೆ ಬಾಲಿನ ಸೋಕು ಎಂಗ್ಲು ಡೆಲಿವರಿ ಅಂತದ್ದು ಕೊರ್ಪ ಲಾಸ್ಟ್ ಮೂಮೆಂಟ್ಗೆ ಇಂಜೆಕ್ಷನ್ ಪಾಡಿರು ಇಂಜೆಕ್ಷನ್ ಬರೀರ ಪಾಡ್ದನಾಗ ಅಲ್ಲಿಗೆ BP ಜೋರ ಆತು ಲಾಸ್ಟ್ಗೆ ಬಂಡೇರು ಬಾಲೆಲ್ಲ ಉರಿಪುಣಂಚೆದ್ದಿ ಬಾಲೆ ಅಂತ ಬೋತು ಅಪ್ಪೆಲ್ಲ ಉರಿಪುಣಂಚೆದ್ದಿಂದು ಎಂಕ್ಲು ಎಡ ಬಂಡೇರಾಗ್ಲು ಡೆತ್ ಆದಿನ ಬಾಲೆನ ಬಯ್ಯ ಮುಟ್ಟದೀನ ಅವು ದಾದಿಗೆ ಅವು ಮನೆಗೆ ಮುಗ್ಲೆ ಗೊತ್ತುನದೇ ಕಾಣೆ ಡೆತ್ ಆತನು ಮಂಡದು ಮುಗ್ಲು ದಾಯಿಗ ಏನು ಬಯ್ಯ ಮುಟ್ಟದೀತೀನಿ ಎಂಗ್ಲು ಪಂತದೆ ಸೀಸನ್ ಮತ್ತು ದೆಪ್ಪಲೆ ಮಾಡದು ಎಂಗ್ಲು ಪಂತ ಆಲ್ರೆಡಿ ಎಂಗ್ಲು ಏತ ಖರ್ಚಲ್ಲ ಎಂಗ್ಲು ಕೊರ್ರೆ ರೆಡಿ ಇಲ್ಲ ಅಂದ ನೀವು ಒಂಜಿ 4 ವರ್ಷದ ಬಾಲೆ ಉಂಡು ಕುಡಂಜಿ ಬಾಲೆ ಉಂಡು ಆ ಬಾಲೆ ಇತ್ತೆಲ್ಲ ಬುಲ್ತೊಂದುಂಡು ಅಮ್ಮ ಬೋರ್ಡ್ ಮಾಡಿದ ಇತ್ತು ದಾದ ಮನ್ಪೋಡು ಬಲ್ಲೆ ಇದು ಪೋಯಿನ ಎಂಕಲ್ ನತ್ತೆ ಎಂಕಲ್ ಒಂದು ಪೋಯಿನತ್ತೆ ಮುಕ್ಕಲು ದಾದ ಒಂದು ಅನ್ಪೇರು ಎಂಕ್ಲಿಗಿತ್ತೆ ಐಕ ದಾದ ಒಂದು ನನ್ನ ಮಿತ್ತ ಏರೆಲ್ಲ ಇಂಚಿದ ಅಣ್ಣೆ ಆರ ಬಲ್ಲಿ ವೈದ್ಯರನ್ನ ಗೋಸುವಾರಿಡ್ದು ಸವಿತಾ ತೀರ್ದಿರಂದು ಪೊಡಿತೊನ್ನ ಇಲ್ಲಲ್ದಕ್ಲು ಆಸ್ಪತ್ರೆದ ಸುತ್ತಮುತ್ತ ಸೇರ್ದು ನ್ಯಾಯಗಾದು ಒತ್ತಾಯ ಮಲ್ತಿ ನೀಡಿದವ್ರ ಆಸ್ಪತ್ರೆದಲ್ಪ ಸ್ಥಿತಿಗತಿ ಏವ್ರೊಡಿತ್ತಂಡ ಸಂಗತಿ ತಿಳಿದು ಆಸ್ಪತ್ರೆಗೆ ಬತ್ತಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪೊಂಜೋನ ಇಲ್ಲಲ್ದಕ್ಲು ದೂರು ಕೊರ್ನಂಚ ಈ ಬಗೆಟ್ ವಿಚಾರಣೆ ನಡಪಾವನ್ ಪಂಡೇರು ಪೊಂಜೋನ ಇಲ್ಲಲ್ದಕ್ಲಿಡ ಚರ್ಚೆ ಮಲ್ತದು ಆಕ್ಲಿಗೆ ನ್ಯಾಯ ಒದಗಾವ ಅಂದು ಪೊಲೀಸ್ ಕಮಿಷನರ್ ಸಮಾಧಾನ ಪಂಡೇರು ಮಂಗಳೂರು ನಗರದ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಇವತ್ತು ಬೆಳಗ್ಗೆ ಒಬ್ಬರು ಪೇಷಂಟ್ ಬಂದಿದ್ದಾರೆ ಸವಿತಾ ಅಂತ ಸುಮಾರು 33 ವರ್ಷ ವಯಸ್ಸಿನವರು ವಿಟ್ಲ ನಿವಾಸಿ. ಸೊ ಅವರು ಬಂದಂಥ ಸಂದರ್ಭದಲ್ಲೇ ಮಗು ಮೃತ ಹೊಂದಿದೆ ಅಂತ ಹೇಳಿದ್ದಾರೆ. ಆಗ ಪೋಷಕರು ಮತ್ತು ಕುಟುಂಬ ವರ್ಗದವರು ಮತ್ತು ಆ ಯುವತಿಯ ಗಂಡ ಅವರು ಸಿಸೇರಿಯನ್ ಮಾಡಿ ಮಗು ತೆಗೀರಿ ಅಂತ ಹೇಳಿದ್ವಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನಂತರದಲ್ಲಿ ಸಂಜೆ ಸುಮಾರು 6 ಗಂಟೆ ಸಮಯದಲ್ಲಿ ತುಂಬ ಸೀರಿಯಸ್ ಇದೆ ಮಗುವಂತೂ ಸತ್ತೋಗಿದೆ, ಅದ್ರ ಜೊತೆ ತಾಯಿನೂ ತುಂಬ ಸೀರಿಯಸ್ ಇದ್ದಾಳೆ ಅಂತ ಹೇಳಿದ್ದಾರೆ. ನಂತರ ಒಂದು 7 ಗಂಟೆ ಸುಮಾರಲ್ಲಿ ತಾಯಿ ಕೂಡ ಡೆತ್ ಆಗಿದೆ, ಇದರಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಕಾರಣ ಅಂತ ಆರೋಪಿಸ್ಬಿಟ್ಟು ಒಂದು 20-30 ಜನ ಅಲ್ಲಿ ಅವ್ರ ಕುಟುಂಬ ಸದಸ್ಯರು ಸೇರಿದರು. ಸೊ ಇದರ ಹಿನ್ನೆಲೆಯಲ್ಲಿ ಒಂದು ನಮ್ಮ ಅಧಿಕಾರಿಗಳು ಬಂದು ಭೇಟಿ ನೀಡಿದ್ದಾರೆ. ಮತ್ತು ಅದೇನು ಡ್ಯೂ ಪ್ರೊಸೀಜರ್ ಇದೆ ಅದನ್ನು ಮಾಡಲಿಕ್ಕೆ ಹೇಳಿದ್ದೀವಿ. ಮತ್ತು ಅಲ್ಲಿ ಸಂಬಂಧಪಟ್ಟ ಡಾಕ್ಟ್ರ್ ಯಾರಿದ್ದಾರೆ ಅವ್ರಿಗೆ ಬಂದುಬಿಟ್ಟು ಕುಟುಂಬ ವರ್ಗದವ್ರ ಜೊತೆಗೆ ಮಾತಾಡಿ ಏನಾಗಿದೆ ಅನ್ನೋಂಥದ್ದನ್ನು ತಿಳಿ ಹೇಳಲಿಕ್ಕೆ ಅಲ್ಲಿ ಸೇರಿದ್ದಾರೆ. ಅವರು ಶಾಂತವಾಗಿದ್ದಾರೆ, ಕುಟುಂಬ ಸದಸ್ಯರು ಶಾಂತವಾಗಿ ತಮಗೆ ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತಂದು ಒಂದು 20-30 ಜನ ಅಲ್ಲಿ ಕೂತಿದ್ದಾರೆ. ಸೊ ನಮ್ಮ DCP ಅವರು ಕೂಡ ವಿಸಿಟ್ ಮಾಡಿದರು. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕಾನೂನಲ್ಲಿ ಏನು ಕ್ರಮ ಇದೆ ಆ ಪ್ರಕಾರ ಮುಂದುವರಿಲಿಕ್ಕೆ ಅವ್ರಿಗೆ ಯಾರು ಡಿಸೀಸ್ ಕಡೆಯವರಿದ್ದಾರೆ ಅವ್ರಿಗೂ ಕೂಡ ಸಲಹೆ ಕೊಟ್ಟು ಬಂದಿದ್ದೀವಿ. ಒಡಿಪು ಜಿಲ್ಲೆದ ಕಾಪು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯಂತರ ರೀನಾ ಡಿಸೋಜಾ ಪನ್ಪನರೆಗೂ ಕೈತಲ್ದ ಇಲ್ಲಲ್ದ ವ್ಯಕ್ತಿಯವರಿ ಬಿಸತ್ತಿ ಕುತ್ತಿನ ಸಂಗತಿ ಶನಿವಾರ ನಡೆತದಂಡ. ಜೋರ್ದ ಪೆಟ್ಟಾತಿನ ಅರೆನು ಕುಡ್ಲದ ಆಸ್ಪತ್ರೆಗೂ ಸೇರ್ಸಾದಡ. ಒಡಿಪು ಜಿಲ್ಲೆದ ಕಾಪು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯಂತರ ರೀನಾ ಡಿಸೋಜಾ ಪನ್ಪುನರೆಗೂ ಕೈತಲ್ದ ಇಲ್ಲಲ್ದ ವ್ಯಕ್ತಿವರಿ ಬಿಸತ್ತಿ ಕುತ್ತಿನ ಸಂಗತಿ ಶನಿವಾರ ನಡೆತದಂಡ. ಜೋರ್ದ ಪೆಟ್ಟಾತಿನ ಅರೆನು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಂಡ. ಅಮಲ್ ಪರ್ಪನ ಅಭ್ಯಾಸದ 45 ವರ್ಷದ ವ್ಯಕ್ತಿ ಎಲ್ಲಿಯ ಕಾರಣಗೂ ಒಟ್ರಾಸಿ ಬಿಸತ್ತಿಡು ಕೂತದೆ ಎಂದು ತೆರೆದು ಬೈದಂಡ. 35 ವರ್ಷ ಪ್ರಾಯದ ರೀನಾ ಅರೆನ ಇಲ್ಲಲ್ದ ಬೇತೆವರ್ತಿ ಪೊಂಜೋಡ ಪಾತ್ರೊಂದು ಪುನಗ ಹೊರೊರ್ದೊರನೆ ಬತ್ತಿನ ವ್ಯಕ್ತಿ ಬಂಜಿಗೂ ಬಿಸತ್ತಿಡು ಕೂತದೆ. ಆರೋಪಿನು ಪಡುಬಿದ್ರೆ ಪೊಲೀಸರು ಪತ್ತದು ಕೇಸ್ ಪಾಡ್ದು ತನಿಖೆ ದುಂಬರಿದಂಡ. ಕಂಡನೆನ ಒಟ್ಟುಗೂ ಕುಡ್ಲದ ಕುದ್ರೋಳಿದ ಬಾಡಿಗೆದ ಇಲ್ಲಡು ವಾಸ ಮಲ್ತೊಂದಿತ್ತಿನ ಸೂಫಿಯಾ ಬೇಗಂ ಪನ್ಪನ ಪೊಂಜವು ಜೀವದೆತ್ತೊಂದಿನ ರೀತಿಡು ಪುನಃ ಶುಕ್ರವಾರ ಕಾಂಡೆ ತೋಜಿದ ಬೈತಂಡ. ಈ ಬಗೆಟು ಕುಡ್ಲದ ಉತ್ತರ ಪೊಲೀಸ್ ಸ್ಟೇಷನ್ ದಕ್ಲು ತನಿಖೆ ಮಲ್ತಂದುಲೇರು.
ಕುಡ್ಲದ ಕುದ್ರೋಳಿಡು ಕಂಡನನ ಒಟ್ಟುಗೂ ವಾಸಮಲ್ತೊಂದಿತ್ತಿನ ಪೊಂಜೋನ ಪುಣ ಜೀವದಿತ್ತುನ್ನ ರೀತಿಡು ತೋಜಿದು ಬೈದಂಡ ತೀರ್ನ ಪೊಂಜೋನು ಸೂಫಿಯಾ ಬೇಗಂ ಪಂಡದು ಗುರ್ತ ಮಲ್ತಿದೆರು ಕಂಡನನ ಒಟ್ಟುಗೂ ಕುದ್ರೋಳಿದ ಬಾಡಿಗೆ ಇಲ್ಲಡು ಕರಿನ 5 ತಿಂಗಳುಡ್ದು ಸೂಫಿಯಾ ಬೇಗಂ ವಾಸ ಮಲ್ತೊಂದಿತ್ತದು ಕಂಡನಿ ಪೇಂಟಿಂಗ್ ಬೇಲೆ ಮಲ್ತೊಂದಿತ್ತೆರು ಬೊಡಿದಿ ಇಲ್ಲಡೆ ಇತ್ತೆರು ಗುರುವಾರ ರಾತ್ರಿ ಇರ್ವೇರ್ಲ ವನಸು ಮಲ್ತದು ಜೈದೆರು ಮನದಾನಿ ಕಾಂಡೆ 4 ಗಂಟೆಗೆ ಲಕ್ಕದು ಅಟ್ಟಿಲು ಕೆಲಸ ಮಲ್ತದು ಜೈದೆರು ಅಂಡ ಕಂಡನಗ ಕಾಂಡೆ 7:45 ಎಚ್ಚರಿಗೆ ಆನಗ ಬೊಡಿದಿ ಅವ್ವೆ ಕೋಣೆದ ಕಂಡಿದ ಸರಳಗು ಚೂಡಿದಾರದ ಶಾಲ್ ಕಟ್ಟದು ಕಂಟಿಲಗು ಪಾಡ್ದು ನೇಲ್ ದಿನ ಸ್ಥಿತಿತು ಪುಣ್ಣ ತೋಜಿತಿಂಡ ಈ ಬಗ್ಗಿಟ್ಟು ಪೊಂಜೋನ ಕಂಡನಿ ಕೊರ್ನ ದೂರದಂಚ ಕುಡ್ಲಾ ಉತ್ತರ ಪೊಲೀಸ್ ಸ್ಟೇಷನ್ ದಕ್ಲು ತನಿಖೆ ಮಲ್ತೊಂದುಲೆರು ಸಮಾಜ ಸೇವಕರು ವೈದ್ಯರಾದಿತ್ತಿನ ಕಿಲಿಂಗಾರ್ ಸಾಯಿರಾಮ ಭಟ್ರು ಶನಿವಾರ ಕುಂಬ್ಳೆ ಸೀಮೆದ ಬದಿಯಡ್ಕಡು ತೀರಿಯರು ಅರೆಗು 85 ವರ್ಷ ಪ್ರಾಯ ದಂಗದಿತ್ತನು ಬಡವರಿಗೂ 225 ಇಲ್ಲಲೇನು ಕಟ್ಟಾದ ಕೊರ್ನಾ ಕೀರ್ತಿ ಡಾಕ್ಟರ್ ಕಿಲಿಂಗಾರ್ ಸಾಯಿರಾಮ ಭಟ್ರೆಗೂ ಸಂದದಂಡು ಸಮಾಜ ಸೇವಕರು ವೈದ್ಯರಾದಿತ್ತಿನ ಕಿಲಿಂಗಾರ್ ಸಾಯಿರಾಮ ಭಟ್ರು ಶನಿವಾರ ಕುಂಬ್ಳೆ ಸೀಮೆದ ಬದಿಯಡ್ಕಡು ತೀರಿಯರು ಅರೆಗು 85 ವರ್ಷ ಪ್ರಾಯ ದಂಗದಿತ್ತನು ಬಡವರಿಗೆ ಇಲ್ಲು ಕಟ್ಟಾದ ಕೊರ್ಪುನ ಭಟ್ರಂದೇ ಮಲ್ಲ ಪುದರ್ ಪಡಿತಿನ ಸಾಯಿರಾಮ್ ಭಟ್ರು ಬಾರಿ ಬಡಪತ್ತುಡುಪ್ಪುನಕ್ಲಿಗೂ ಗುರ್ತ ಮಲ್ತದು ಇಡೆಮುಟ್ಟ 200 ಹೆಚ್ಚ ಇಲ್ಲು ಕಟ್ಟಾದ ಕೊಡ್ತೆರು ಜಾಗೆ ಕಿರಾಯಗುದೆ ತೊಂದು ಇಲ್ಲು ಕಟ್ಟಾದ ದಾನ ಕೊರೊಂದಿತ್ತೆರು ಬಡವರಿಗೂ ಗುವಿಲ್ ತೋಡಾದ ಕೊರ್ನಾರು ಪರ್ಪುನ ನೀರ್ದ ವ್ಯವಸ್ಥೆ ಮಲ್ತಿನಾರು ವಾರ ವಾರ ಬಡವರಿಗೂ ಧರ್ಮಗೂ ಮರ್ದು ಕೊರ್ನಾರ್ಲ ಡಾಕ್ಟರ್ ಕಿಲಿಂಗಾರ್ ಸಾಯಿರಾಮ್ ಭಟ್ರು ಆದಿತ್ತೆರು ಕೇರಳ ಮುಖ್ಯಮಂತ್ರಿ ಸೇರ್ದು ಪಾಕಜನ ನಾಯಕರು ಭಟ್ರಿನ ಸಾಧನೆಯನ್ನು ಮೆಚ್ಚಿದರು ಕುಡ್ಲದ ಕಂಕನಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಮುಖ ಸಾಂಸ್ಕೃತಿಕ ಕಾರ್ಯಕ್ರಮಲು ಶುಕ್ರವಾರ ಸುರುವಾಂಡ್ ನೀಲೇಶ್ವರ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಲು ಭಜನಾ ಸಂಕೀರ್ತನೆ ಉದೀಪನ ಮಲ್ತೆರು ಕುಡ್ಲದ ಕಂಕನಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತನುಂಡು ಅಷ್ಟಬಂಧ ಬ್ರಹ್ಮಕಲಶ ನಡಪಾದ ಕೊರ್ಪುನ ನೀಲೇಶ್ವರ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಲು ಬೊಕ್ಕ ವೈದಿಕರೇನು ಶುಕ್ರವಾರ ದೇವಸ್ಥಾನಕ್ಕೆ ಎತ್ಕೊಂಡಿರು ಸುರುತ ದಿನದ ಧಾರ್ಮಿಕ ಕಾರ್ಯಕ್ರಮಲು ಅಟ್ಟಣೆ ಆದಿತ್ತಂಡು ಭಜನಾ ಕಾರ್ಯಕ್ರಮನು ಪದ್ಮನಾಭ ತಂತ್ರಿಲು ತುಡರ್ ಬೊಲ್ಪ ಪೊತ್ತಾದು ಉದಿಪನ ಮಲ್ತೆರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕ್ಷೇಮಾಭ್ಯುದಯ ಟ್ರಸ್ಟ್ ಗುರುಕಾರ್ಯರು ಕೆ ದೇವೇಂದ್ರ ಪ್ರಧಾನ ಕಾರ್ಯಂತರು ಡಾಕ್ಟರ್ ರೋಷನ್ ಎಂ ಕೋಶಾಧಿಕಾರಿ ರಾಮ್ ಗಣೇಶ್ ದಂಬೆ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಬಿ ಪ್ರಭಾಕರ ಶ್ರೀಯಾನ್ ಪ್ರಧಾನ ಕಾರ್ಯಂತರು ಕೃತಿನ್ ಕುಮಾರ್ ಕೋಶಾಧಿಕಾರಿ ಗಿರೀಶ್ ಟ್ರಸ್ಟ್ ಬೊಕ್ಕ ಸಮಿತಿದ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು ಜನವರಿ 26 ಅಷ್ಟಬಂಧ ಲೇಪನ ಪರಿಕಲಶಾಭಿಷೇಕ ಬೊಕ್ಕ ಬ್ರಹ್ಮಕಲಶ ಆಲಿ ರಾತ್ರಿ ಉಚ್ಚಯ ನಡಪಿರುಂಡು ನಾಳೆ 27ನೇ ತಾರೀಕಿನವರೆಗೆ ಆಗುವಂತಹ ಎಲ್ಲ ದೇವತಾ ಕಾರ್ಯಗಳು, ಅದೇ ರೀತಿ ಆಗುವಂತಹ ಸಾಂಸ್ಕೃತಿಕ ಕಾರ್ಯಗಳು ಹಾಗೂ ಬರುವಂತಹ ಅತಿಥಿ ಅಭ್ಯಾಗತರಿಗೆ ಕೊಡುವಂತಹ ಅತಿಥಿ ಮರ್ಯಾದೆ, ಅನ್ನದಾನ ಈ ಎಲ್ಲವನ್ನು ಭಗವಂತನು ಯಾವುದೇ ವಿಘ್ನವಿಲ್ಲದೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಈ ಒಂದು ಸಾನ್ನಿಧ್ಯದಲ್ಲಿ ಒಂದುಗೂಡಿ ಐಕ್ಯಮತ್ಯದಿಂದ ಆ ಮಹಾಲಿಂಗೇಶ್ವರ ಸ್ವಾಮಿಯ ಸೇವೆಯನ್ನು ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ ಯಾವುದೇ ವಿಘ್ನಗಳು ಬರಬಾರದು, ಯಾವುದೇ ರೀತಿಯ ದುರಿತಗಳು ಉದ್ಭವಿಸಬಾರದು. ಹಾಗೂ ಮಾಡುವಂತಹ ಕರ್ಮಗಳಲ್ಲಿ ಇದಕ್ಕೆ ಹಿಂದೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅದರ ಆಡಳಿತ ಮಂಡಳಿ, ಅಂದರೆ ಆವತ್ತಿನ ಕಾಲದಲ್ಲಿ ಈ ಒಂದು ದೇವಸ್ಥಾನ ಕಟ್ಟಬೇಕಿದ್ರೆ ಅವರು ಪಟ್ಟ ಶ್ರಮ ನಿಜವಾಗಿಯೂ ಅದು ಶ್ಲಾಘನೀಯ. ಆ ಶ್ರಮದ ಫಲವಾಗಿ ನಾವು ಇವತ್ತು ಈ ದೇವಸ್ಥಾನದ ಈ ಸುಮಾರು 17, 19ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ 19ನೇ ವರ್ಷದಲ್ಲಿ ನಿರಂತರವಾದಂತಹ ಆ ಭಜನೆ. ಬಿಜೆಪಿ ಪಕ್ಷದ ರಾಜಕೀಯೋಡು ಸಮಾಜ ಪುಡವೊಂದುಂಡು ಗುರುಕ್ಲೆಗಾಯನ ಅಪಮಾನದ ಎದುರು ಎಂಕ್ಲು ಪೊರ್ಮಾಟ ಗುಜಾಯಿದಾಂದು ನಾರಾಯಣ ಗುರು ವೇದಿಕೆದ ರಾಜ್ಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಪಂತೆರು. ನಾರಾಯಣ ಗುರು ವೇದಿಕೆದ ರಾಜ್ಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ಡು ಮಾಧ್ಯಮದ ಕಲಡ ಪಾತಿರ್ದು ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ ನಾರಾಯಣ ಗುರುಕ್ಲೇನ ಬಗೆಟ್ ಪಂಡಿನ ಪಾತಿರ ದಾಲ ಗೊತ್ತಿಜಂದಿನಕ್ಲೇನ ಪಾತಿರದಂಚ ಆತರು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸುಬಡವಾಯಿತು ಪನ್ಪುನಂಚ
ಬಿಜೆಪಿ ಪಕ್ಷದ ರಾಜಕೀಯಡು ಸಮಾಜ ಪುಡವೊಂದುಂಡು ಗುರುಕ್ಲೆಗ್ ಅಪಮಾನದ ಎದುರು ಎಂಕುಲು ಹೋರಾಟಗು ಜೈದಾನ್ ಪಂಡಿರು. ಜನವರಿ 26 ನಾರಾಯಣ ಗುರುಕ್ಲೆನ ತತ್ವ ಆದರ್ಶದಂಚ ಪೊರ್ಂಬಾಟ ನಡಪಾಂಡು. ಆನಿ ಪ್ರತಿಯೊಂದು ಗುರು ಮಂದಿರಡು ಪ್ರಾರ್ಥನೆ ಮೌನ ಮೆರವಣಿಗೆ ನಡಪುಡು. ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವೇರು ಪನ್ಪುನ ಗುರು ಪಾತ್ರನು ಪಾಲನೆ ಮಲ್ಪಡುಂದು ಕುದ್ರೋಳಿಡು ನಡತಿನ ಸಭೆಟ್ ತೀರ್ಮಾನ ಮಲ್ತದನೊಂದು ಸತ್ಯಜಿತ್ ಸುರತ್ಕಲ್ ಪಂಡಿರು. ಬಿಜೆಪಿ ದಕಲು ನಾರಾಯಣ ಗುರುಕ್ಲೆನ ತತ್ವ ತೆರೆಯನುಡು. ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರ ಪಾಡಂದೆ ಗುರುಕ್ಲೆನ ಆರಾಧನೆ ಮಲ್ಪುನಕ್ಲೆಗ್ ನ್ಯಾಯ ತಿಕ್ಕುನಂಚ ಆವಡುಂದು ಸತ್ಯಜಿತ್ ಸುರತ್ಕಲ್ ಪಂಡಿರು. ನಿನ್ನೆ ಕೂಡ ಸುದರ್ಶನ್ ಅವರು ಪತ್ರಿಕಾಗೋಷ್ಠಿ ಮಾಡಿ ನಾರಾಯಣ ಗುರುಗಳ ಮೇಲೆ ನಂಬಿಕೆ ಇಲ್ಲದವರು, ದೇವಸ್ಥಾನ ಹೊಡೆದವರು ಅಥವಾ ಗುರುಗಳ ಚಿತ್ರಕ್ಕೆ ಅಪಮಾನ ಮಾಡಿದವರು ಸತ್ಯ ಆಗಿರ್ಬೋದು. ನಿನ್ನೆ ತನಕ ಅದೆಲ್ಲವೂ ಸತ್ಯ ಆಗಿದೆ. ಆದರೆ ವಾಲ್ಮೀಕಿ ಕೂಡ ಅವನು ಋಷಿಯಾಗಿ ಪರಿವರ್ತನೆ ಆಗಿ ರಾಮಾಯಣವನ್ನು ಬರೀಬಹುದು ಅಂತ ಹೇಳಿ. ಆದರೆ ಬೇರೆ ಬೇರೆ ಉದಾಹರಣೆ ತಂದು ನೋಡಿದ್ದೇವೆ ನಾವು. ಪರಿವರ್ತನೆಗಳು ನಕ್ಸಲನ್ನು, ಚಂಬಲ್ ರಾಣಿಯನ್ನು ಕೂಡ ಪುಲನ್ ದೇವಿಯನ್ನು ತಂದು ರಾಜಕೀಯಕ್ಕೆ ನಿಲ್ಲಿಸಿ ಅವಳು ಸಂಸದೆಯಾಗಿ ಸಾರ್ವಜನಿಕರ ಮಧ್ಯದಲ್ಲಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅಂಥ ಒಂದು ದೇವರನ್ನು ವಿರೋಧಿಸಿದವರು, ದೇವರನ್ನು ನಂಬದವರು, ನಾರಾಯಣ ಗುರುಗಳನ್ನು ನಂಬದವರು, ಒಪ್ಪದವರು, ಅಪಮಾನ ಮಾಡಿದವರು ನಾರಾಯಣ ಗುರುಗಳ ಮೂರ್ತಿಯನ್ನಿಟ್ಟು ಒಂದು ಸ್ತಬ್ಧ ಚಿತ್ರವನ್ನು ಮಾಡ್ತಾರೆ ಅಂತ ಹೇಳಿ ಆದಾಗ ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಹೊರತು ಅದನ್ನು ಖಂಡಿಸುವಂಥದ್ದು ಅಥವಾ ಅದನ್ನು ತಿರಸ್ಕರಿಸುವಂಥದ್ದು ಆಗಬಾರ್ದಾಗಿತ್ತು. ಹಾಗೆ ನಿನ್ನೆ ಹೇಳಿಕೊಟ್ಟಿರೋ ಹೇಳಿಕೆ ಕೂಡ ಅದು ಸರಿಯಲ್ಲ. ರಾಜಕೀಯ ಉದ್ದೇಶಕ್ಕೆ ಮಾಡಿರ್ಬೋದು, ಯಾವ ಉದ್ದೇಶಕ್ಕೆ ಬೇಕಿದ್ರೂ ಮಾಡಿರ್ಬೋದು. ಮಾಡಿರೋದು ಒಳ್ಳೆಯ ಸಂಗತಿ. ಈ ದೇಶದಲ್ಲಿ ಎಲ್ಲವೂ ಇವತ್ತು ರಾಜಕೀಯ ಪಕ್ಷಗಳು, ಎಲ್ಲ ರಾಜಕೀಯ ಪಕ್ಷಗಳು ಪ್ರತಿಯೊಂದು ಹಂತದಲ್ಲೂ ರಾಜಕೀಯವನ್ನೇ ಮಾಡ್ತಾ ಇದೆ. ದೇವಸ್ಥಾನದ ಚಟುವಟಿಕೆ ಹಿಡಿದು ಧಾರ್ಮಿಕ ಚಟುವಟಿಕೆ ಎಲ್ಲದರಲ್ಲೂ ರಾಜಕೀಯವನ್ನೇ ಮಾಡ್ತಾ ಇದೆ. ನಾಳೆ 26ನೇ ತಾರೀಕು ಈ ಹೋರಾಟವನ್ನು ಒಂದು ರೀತಿಯಲ್ಲಿ ಒಂದು ಗುರುಗಳು ಯಾವ ಒಂದು ತತ್ವ ಸಂದೇಶವನ್ನು ಕೊಟ್ಟಿದ್ರು, ಗುರುಗಳು ಯಾವ ರೀತಿ ಅವತ್ತಿನ ದಿವಸ ಹೋರಾಟವನ್ನು ಮಾಡಿದ್ರು, ಅದೇ ಮಾದರಿಯಲ್ಲಿ ಈ ಹೋರಾಟವನ್ನು ಕೂಡ ಇರಬೇಕು, ಸಂಘರ್ಷದಲ್ಲಿ ಅಲ್ಲ ಅನ್ನುವ ತೀರ್ಮಾನ ಇನ್ನೊಂದು ದಿವಸ ಯೋಚನೆ ಆಗಿದೆ. ಕರ್ತವ್ಯ ಮುಗಿತದು ಕದ್ರಾ ಪೊಲೀಸ್ ಸ್ಟೇಷನ್ ಹಿಡಿದು ಇಲ್ಲಡ ಪೋಂದಿತ್ತಿನ ಇರುವೇರು ಪೊಲೀಸರಿಗೂ ಪರ್ನ ಪೋರ್ಸುಡು ಬೊರ್ಚಾಂದಿನ ನಿರ್ದು ಪೆಟ್ಟುಪಾಡರೆ ತೂಯಿನ ಡ್ಯಾನಿ ಪೌಲ್ ಬೊಕ್ಕ ಮ್ಯಾಕ್ಸಿ ಜೋಸೆಫ್ ನೊರೊನ್ನ ಪನ್ಪುನ ಇರುವೇರು ಆರೋಪಿಲೇನು ಪೊಲೀಸರು ಪತ್ತದು ಕೇಸ್ ಪಾಡ್ದೆರು. ಕರ್ತವ್ಯ ಮುಗಿತದು ಅಕ್ಲಿನ ವಸತಿ ಗೃಹ ತಂಚಿ ಪೋಂದು ಪುನಗ ಇರುವೇರು ಪೊಲೀಸರಿಗೂ ಪರ್ನ ಪೆಟ್ಟುಡು ಇರುವೇರು ಮೇಲುಗು ಕೈಪಾಡ್ದು ಪೆಟ್ಟು ಪಾಡರೆ ಪ್ರಯತ್ನ ಮಲ್ತದಿನ ಸಂಗತಿ ಕುಡ್ಲದ ಏಯಾಡಿಡು ನಡೆತದ. ಈ ಕೇಸಿಗೆ ಸಂಬಂಧ 39 ವರ್ಷ ಪ್ರಾಯದ ಡ್ಯಾನಿ ಪೌಲ್ ಬೊಕ್ಕ 54 ವರ್ಷದ ಮ್ಯಾಕ್ಸಿ ಜೋಸೆಫ್ ನೊರೊನ್ನ ಪನ್ಪುನಕ್ಲೆನ್ನು ಪೊಲೀಸರು ಬಂಧನ ಮಲ್ತದೇರು. ಜನವರಿ 15 ರಾತ್ರಿ 10 ಕದ್ರಾ ಸ್ಟೇಷನ್ದ ಶಿವಾನಂದ ಡಿಟಿ ಬೊಕ್ಕ ಬೀರೇಂದ್ರ ಮೇಟಿ ಸ್ಟೇಷನ್ ಕೆಲಸ ಮುಗಿತದು. ಬೈಕ್ ಪೋಂದು ಪುನಗ ಕಾರಡಿತ್ತಿನ ಮ್ಯಾಕ್ಸಿ ಬೊಕ್ಕ ಡ್ಯಾನಿ ಬೈಕ್ನ ಅಡ್ಡ ಪಾಡ್ದು ಬೊಡ್ಚಾಂದಿ ಪಾತೆರ ಪಂಡದು ಕುಚ್ಚನೆ ಮಲ್ತದೇರು. ಬೈಕ್ದ ತರ್ಕೊಲದೆತ್ತದು ನಿಕುಲು ರೋಲ್ ಕಾಲ್ ಮಲ್ತೊಂದುಲ್ಲರಂದು ನಿರ್ದು ಪೊಲೀಸ್ ಸಮದಸ್ತು ಒಯ್ತದು ಪೆಟ್ಟು ಪಾಡೆರ ಪ್ರಯತ್ನ ಮಲ್ತದೇರು. ಈ ಬಗೆಟ್ ಕೇಸ್ ಪಾಡ್ದು ದೂರು ಇತ್ತಿನ ಇರುವೆರೆಲ್ಲ ಪತ್ತದೇರು. ಜನಾರ್ದನ ಪೂಜಾರಿಯರ್ನ ಬಗೆಟ್ ತನಕ ಭಾರಿ ಗೌರವ ಉಂಡು. ಅಂಡ ಅರೆಯನ್ನು ದುಂಬುದಿ ಒಂದು ಕಾಂಗ್ರೆಸ್ ತಕ್ಕಲು ರಾಜಕೀಯ ಮಲ್ಪನೇನು ಬುಡಾಡು. ಮೆರವಣಿಗೆ ಜಾತಿ ಭೇದದಂತೆ ನಡಪಡುಂದು ರಾಜ್ಯ ಕಿಯೋನಿಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಪಂತಿರು. ರಾಜ್ಯ ಕಿಯೋನಿಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಶನಿವಾರ ಕುಡ್ಲಡ್ ಸುದ್ದಿಕೊಟ್ಟುಡು ಪಾತಿರ್ದು ಕೇಂದ್ರ ಸರ್ಕಾರದ ನಾರಾಯಣ ಗುರುಕ್ಲೆನ ಸ್ತಬ್ಧ ಚಿತ್ರ ಪ್ರದರ್ಶನಗೂ ಬೊಡ್ಚಿಂದ ಪಂಡಿನ ವಿಚಾರನು ದುಂಬುದಿದ್ದು ಜನವರಿ 26 ಗಣರಾಜ್ಯೋತ್ಸವದಾನಿ ದಕ್ಷಿಣ ಕನ್ನಡ ಜಿಲ್ಲೆಡ್ ಕೆಲವು ಸಂಘಟನೆಲು ಕುದ್ರೋಳಿ ಕ್ಷೇತ್ರಗೂ ಮೆರವಣಿಗೆ ದೀವೊಂದ ಐಕ್ ಭಾರತೀಯ ಜನತಾ ಪಕ್ಷ ಬೆರಿಸಾಯ ಕೊರ್ಪುಂಡು. ಅಂಡ ಆ ಮೆರವಣಿಗೆ ಪಕ್ಷದಾಂತೆ ನಡಪಡುಂದು ಪಂಡಿರು. ಇದೊಂದು ನಾರಾಯಣ ಗುರುಕ್ಲಿನ ಬಗೆಟ್ ಬೊಡ್ಚಾಂದಿನ ಪಾತಿರ್ದಿನ ಕಾಂಗ್ರೆಸ್ ನಾಯಕರು ಇತ್ತೆ ಹೊರಡ್ದೊರನೆ ಗುರುಕ್ಲಿನ ಮಿತ್ತು ಪ್ರೀತಿ ತೋಜಾಂದುಲ್ಲಿರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ದಿನೇಶ್ ಅಮೀನ್ ಮಟ್ಟು ನಾರಾಯಣ ಗುರುಕ್ಲಿನ ಕುಚ್ಚನೆ ಮಲ್ಪನಗ ಅಪಗ ಮನಿಪಂದಿನಕುಲು ಇತ್ತೆ ಪಾತಿರ್ನು ದಾಯೆಂದು ಹರಿಕೃಷ್ಣ ಬಂಟ್ವಾಳ ಪ್ರಶ್ನೆ ಪಾಡಿಯರು. ಜನಾರ್ದನ ಪೂಜಾರಿ ಬಗೆಟ್ ತನಕ ಭಾರಿ ಗೌರವ ಉಂಡು. ಅಂಡ ಅರೆನ್ನು ತುಂಬುದಿ ಒಂದು ಕಾಂಗ್ರೆಸ್ ತಕ್ಕಲು ರಾಜಕೀಯ ಮಲ್ಪನೇನು ಬುಡಾಡು. ಮೆರವಣಿಗೆ ಜಾತಿ ಭೇದದಂತೆ ನಡಪಣಂದು ಹರಿಕೃಷ್ಣ ಬಂಟ್ವಾಳ ಪಂಡಿರು. ಕಟ್ಟಿದಂತ ಏಕೈಕ ದೇವಸ್ಥಾನ ಕುದ್ರೋಳಿ, ಅದು ಗೋರಿ ಹೇಗಾಗುತ್ತೆ? ಒಂದು ವೇಳೆ ಬಿಜೆಪಿಯವರು ಹೇಳಿದ್ರೆ ಏನು ಮಾಡ್ತಿದ್ರು? ಇವರು ಇಡೀ ಡಂಗುರ ಸಾರಿಸಿದ್ರು. ನಾವು ಹೇಳಿಲ್ಲ, ನಾನು ಖಂಡಿಸಿದ್ದೇನೆ ಸ್ವತಃ. ಪೂಜಾರಿಯವರು ಆ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಈಗ ಅವರು ಮುಖ್ಯ ಆಗಿದ್ದಾರೆ. ಈಗ ಅವರಿಗೆ ನಾರಾಯಣ ಗುರುಗಳನ್ನು ಸಿದ್ದರಾಮಯ್ಯವರು ಸ್ಮರಿಸ್ತಾರ, ಪರಮೇಶ್ವರರು ಸ್ಮರಿಸ್ತಾರ.
ರಮಾನಾಥರೇ ಆಗಲಿ, ಐವನಾಗಲಿ, UT ಖಾದರ್ ಆಗಲಿ ಸ್ಮರಿಸ್ತಾರಾ? ಇಲ್ಲಲ್ಲ. ಇವತ್ತು ನೀವು ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದಿನಾಲು ಏಕಾತ್ಮತಾ ಸ್ತೋತ್ರದಲ್ಲಿ ನಾರಾಯಣ ಗುರುಗಳನ್ನು ಸ್ಮರಿಸ್ತಾ ಇದ್ದಾರೆ. ಇವತ್ತು ನಾನು ನೋಡಿದೆ ಪೂಜಾರಿ ಟ್ಯಾಬ್ಲೋ ಮೆರವಣಿಗೆ ಬೆಂಬಲಿಸಿ ಪೂಜಾರಿ ಜನಾರ್ದನ್ ಪೂಜಾರಿಯವರೇ, ನಿಮ್ಮ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಬೆಂಬಲ ಕೊಡ್ತದೆ. ಆದರೆ ನಿಮ್ಮ ಹೋರಾಟದ ಹಿಂದೆ ಕಾಂಗ್ರೆಸ್ ಪತಾಕೆ ಹಾರಬಾರದು. ನಿಮ್ಮ ಹಿಂದೆ ನಾರಾಯಣ ಗುರುನ ಹಳದಿ ಫ್ಲಾಗ್ ಮಾತ್ರ ಹಾರಾಡಬೇಕು. ನೀವು ರಾಜಕೀಯ ರಹಿತವಾಗಿ, ಜಾತಿ ರಹಿತವಾಗಿ, ಮತ ಪಂಥ ರಹಿತವಾಗಿ ನಾರಾಯಣ ಗುರುಗಳನ್ನು ಸ್ತಬ್ಧ ಚಿತ್ರ ಡೆಲ್ಲಿಯಲ್ಲಿ ಹೋಗಬೇಕು ಅನ್ನೋ ನಿಮ್ಮ ಹೋರಾಟ ಇದೆಯಲ್ಲ, ಅದಕ್ಕೆ ನಾವು ಪೂರ್ಣ ಬೆಂಬಲ ಕೊಡ್ತೀವಿ. ನಮ್ಮದು ಆಸೆ ಇದೆ. ಕುಡ್ಲಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ನಡತಿನ ವರ್ಷಾದಿ ಜಾತ್ರೆ ಶುಕ್ರವಾರ ರಾತ್ರಿ ಅಕೇರಿಯಾಂಡ್ ಬಯ್ಯಗು ತೇರ್ದ ಉಚ್ಚಯ್ಯ ಬಾರಿ ಸಂಭ್ರಮಡು ನಡತಂಡ ಕದ್ರ ಯೋಗೀಶ್ವರ ಮಠದ ಜೋಗಿ ಅರಸಿರು ಶ್ರೀ ನಿರ್ಮಲಾನಾಥಾಜಿ ಆಡಳಿತ ಸಮಿತಿದಕಲು ಊರ ಪರವೂರ ಭಕ್ತರು ಉಚ್ಚೆಯಡು ಪಾಲ್ದಿತೊಂಡರು. ಕುಡ್ಲದ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವರ್ಷಾದಿ ಜಾತ್ರೆ ಬಾರಿ ಸಂಭ್ರಮಡು ನಡೆತದು ಶುಕ್ರವಾರ ರಾತ್ರಿ ತೇರ್ದ ಒಟ್ಟುಗು ಅಕೇರಿಯಾಡ್ ಬಯ್ಯಗು ತೇರ್ದ ಮಿನದನ ಅಟ್ಟಣೆ ಆದಿತ್ತಂಡ ತೇರಡು ದೇವರಿಗೂ ಮಾಪೂಜೆ ಆಯ್ವಕ್ಕ ದೇವಸ್ಥಾನದ ಆಡಳಿತ ಮಂಡಳಿದಗಳು ಭಕ್ತರು ತೇರುಗು ಸುತ್ತು ಬತ್ತದು ತಾರೈ ದರ್ತದು ತೇರು ವೈಪರೆ ಮುಹೂರ್ತ ನಡೆತಂಡ ಸಂಪ್ರದಾಯದಂಚ ಕದ್ರ ಜೋಗಿ ಅರಸರು ಶ್ರೀ ಯೋಗೀಶ್ವರ ಮಠದ ಶ್ರೀ ನಿರ್ಮಲಾನಾಥಾಜಿ ಬತ್ತದು ತೇರುಗು ಕೈ ಮುಗಿದು ದುಂಬುಡ್ದು ಪೋನಗ ಭಕ್ತರು ತೇರು ಒಯ್ತರು ದೇವಸ್ಥಾನಗೂ ತೇರು ಸುತ್ತು ಬತ್ತಿ ನಡೆದು ಬೊಕ್ಕ ದೇವರನ ಬಲಿ ಬೊಳ್ಳಿ ತೇರು ಬೊಕ್ಕ ಚಂದ್ರಮಂಡಲ ಬಂಡಿ ತೇರುಡು ದೇವರನ ಕುಲ್ಲಾದು ಉಚ್ಚಯ ನಡೆತಂಡ ಊರು ಪರವೂರ್ಲಿನ ಭಕ್ತರು ಪಾಲ್ದಿತ್ತೊಂದು ತೇರು ಒಯ್ತದು ಶ್ರೀ ಮಂಜುನಾಥ ದೇವರನ ಇಂಬನಟ್ಟೊಂಡಿರೋ. ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ದುರ್ಗಾ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಮಹಾಗಣಪ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಮಂಜುನಾಥನ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ರುದ್ರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ನಿಲಿಟ್ಟು ಶನಿವಾರ ಸುರತ್ಕಲ್ದ ಗೋವಿಂದಾಸ್ ಕಾಲೇಜ್ ಅಕಾಡೆಮಿ ಅಚ್ಚಿಮಲ್ಪೈನ ಬೂಕುಲಿನ ಬಿಡುಗಡೆ ಕಾರ್ಯಕ್ರಮ ನಡೆತಂಡ ಅಕಾಡೆಮಿ ಗುರ್ಕಾರ್ಯರು ಡಾಕ್ಟರ್ GL ಹೆಗ್ಡೆ ಗುರ್ಕಾರ್ಮೆ ವಹಿಸದಿದ್ದರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಚ್ಚಿಮಲ್ಪೈನ ಯಕ್ಷಗಾನಗೂ ಸಂಬಂಧಪಟ್ಟಿನ ಬೂಕುಲಿನ ಬಿಡುಗಡೆ ಲೇಸು ಶನಿವಾರ ಸುರತ್ಕಲ್ದ ಗೋವಿಂದಾಸ್ ಕಾಲೇಜ್ ಅಟ್ಟಣೆ ಮಲ್ತಿದ್ದರು. ಅಕಾಡೆಮಿ ಗುರುಕಾರ್ಯರು ಡಾಕ್ಟರ್ GL ಹೆಗ್ಡೆ ಕುಮುಟ ಗುರುಕಾರ್ಮೆಡ್ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿ ತಾಯರು ಬೂಕುಲಿನ ಬಿಡುಗಡೆ ಮಲ್ತಿರು. ಕದ್ರ ನವನೀತ ಶೆಟ್ಟಿ ಸಂಪುಲಿತಿನ 7 ಪ್ರಸಂಗಲಿನ ತುಳು ಯಕ್ಷಗಾನ ಪ್ರಸಂಗ ಸಂಪುಟ ಡಾಕ್ಟರ್ ರಮಾನಂದ ಬನಾರಿ ಮಂಜೇಶ್ವರ ಬರೀನ ಯಕ್ಷಗಾನ ಸಂವಾದ ಭೂಮಿಕೆ ಬೊಕ್ಕ ಪ್ರೊಫೆಸರ್ MA ಹೆಗಡೆ ಬೊಕ್ಕ ಯೋಗೇಶ್ ರಾವ್ ಚಿಗುರುಪಾದೆ ಸಂಪುಲಿತಿನ ಪಾರ್ತಿ ಸುಬ್ಬ ಬದುಕು ಬರಹ ಗ್ರಂಥಲು ಬಿಡುಗಡೆ ಆಂಡ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಗೋವಿಂದಾಸ್ ಕಾಲೇಜ್ ಪ್ರಿನ್ಸಿಪಾಲರು ಪ್ರೊಫೆಸರ್ ಕೃಷ್ಣಮೂರ್ತಿ ಪಾಲ್ಗೊಂಡಿರು. ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿಲು ರಾಜ್ಯಡು ವಾರ ಅಕೇರಿದ ಕರ್ಫ್ಯೂ ಪಿರದೆತ್ತಿನೆಡ್ದಾವ್ರ ಬೇರಸಾರದಕ್ಲಿಗೂ ಸಮಾಧಾನ ಕುಶಿತ ಸಂಗತಿ ಶನಿವಾರ ಏಪಲದಂಚ ತೋಜದು ಬತ್ತಿನ ಕುಡ್ಲ ನಗರ ಕುಡ್ಲದ ಖಾಸಗಿ ಆಸ್ಪತ್ರೆ ಒಂಜೆಟ್ಟು ರುಟ್ಲದ ಪೊಂಜು ಬೊಕ್ಕ ಬಾಲೆತೀರ್ನ ಬಗೆಟ್ಟು ಇಲ್ಲಲ್ದಕ್ಲಿನ ಏವ್ರ ಪೊಲೀಸು ದೂರು ಕುದ್ರೋಳಿಡು ಸೂಫಿಯಾ ಬೇಗಂ ಜೀವದೆತ್ತನ್ನ ಬಗೆಟ್ಟು ಪೊಲೀಸ್ ತನಿಖೆ ಬಿಜೆಪಿ ಸಮಾಜ ಪುಡ ಪುನರ್ ರಾಜಕೀಯ ಗುರುಕ್ಲೆಗ್ ಅಪಮಾನ ಆಯನೆಕ್ ಪೊರ್ಂಬಾಟ ಮಲ್ತೊಂದುಲ್ಲ ಸತ್ಯಜಿತ್ ಸುರತ್ಕಲ್ ಜನಾರ್ದನ ಪೂಜಾರ್ಲಿನ ದುಂಬು ಉಂತಾದ ಕಾಂಗ್ರೆಸ್ ರಾಜಕೀಯ ಹರಿಕೃಷ್ಣ ಬಂಟ್ವಾಳ ಕದ್ರದ ವರ್ಷಾದಿ ಜಾತ್ರೆ ಅಕೇರಿ ಶ್ರೀ ಮಂಜುನಾಥೇಶ್ವರ ದೇವರಿಗೂ ತೇರ್ದ ಮಿನದನ ಕಂಕನಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಭಜನಾ ಸಂಕೀರ್ತನೆ ಉದಿಪನೆ
ഇടക് ഇനിത്ത നമ്മ കുട്ല തുളുവാർത്തിലും മുകിണ്ട് സൊൽമേലും.